ತುಳುನಾಡ ಮಾಣಿಕ್ಯ ಎಂದೇ ಬಿರುದು ಪಡೆದಿರುವ ತುಳು ಚಿತ್ರರಂಗದ ಹಾಸ್ಯ ನಟ ಅರವಿಂದ್ ಬೋಳಾರ್ ವಾಹನ ನಿನ್ನೆ ಅಪಘಾತಕ್ಕೀಡಾಗಿದ್ದು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ವಾಹನ ಪಂಪುವೆಲ್ ಮಸೀದಿ ಬಳಿ ಅಪಘಾತಕ್ಕೆ ಒಳಗಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರೀಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಇವರ ಕಾಲಿಗೆ ಗಂಭೀರ ಏಟು ಬಿದ್ದಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಇನ್ನು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ನಟ ಅರವಿಂದ್ ಬೋಳಾರ್, ಯಾರೂ ಆತಂಕ ಪಡಬೇಕಾಗಿಲ್ಲ, ನನ್ನ ವಾಹನ ಸ್ಕಿಡ್ ಆಗಿ ಚಿಕ್ಕ ಅಪಘಾತವಾಗಿದೆ. ದೇವರ ದಯೆ ಹಾಗೂ ಎಲ್ಲ ಅಭಿಮಾನಿಗಳ ಆಶೀರ್ವಾದದಿಂದ ನಾನು ಸುರಕ್ಷಿತವಾಗಿದ್ದೇನೆ. ನನ್ನ ತಲೆಗೆ ಹೆಲ್ಮೆಟ್ ಹಾಕಿದ್ದರಿಂದ ಭಾರಿ ಅನಾಹುತವು ತಪ್ಪಿತು ಎಂದು ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆದದ್ದು ಕರೆಕ್ಟು, ಆದರೂ ಅಂಥದ್ದು ಏನೂ ಆಗಿಲ್ಲ. ಸ್ಕಿಡ್ ಆಗಿದೆ, ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ ಮತ್ತು ಆರೋಗ್ಯವಾಗಿದ್ದೇನೆ. ನನ್ನ ಕಣ್ಣನ್ನು ನೋಡುವಾಗ ನಿಮಗೆ ಅನಿಸಿರ್ಬೋದು ಏನೂ ಆಗಿದೆ, ಏನೂ ಆಗಿಲ್ಲ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನೂ ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವಿಂಗ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದರೆ ತುಂಬ ಕಷ್ಟ ಇತ್ತು. ಹೆಲ್ಮೆಟ್ ರೀತಿಯಿಂದ ಸೇಫ್ ಆಗಿದ್ದೇನೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ನನಗಿರಲಿ.